ಕರಾವಳಿ ಸೇವಾ ಪ್ರತಿಷ್ಠಾನ ವತಿಯಿಂದ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ಸಹಕಾರದಲ್ಲಿ ಸುರತ್ಕಲ್ನಲ್ಲಿ 2 ದಿನಗಳ ಕಾಲ ನಡೆದ ದೀಪಾವಳಿ ಸಂಭ್ರಮ 2025ರಲ್ಲಿ ಫುಡ್ ಫೆಸ್ಟ್ ಕಣ್ಮನ ಸೆಳೆಯಿತು. ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿಯವರು ಮಾತನಾಡಿ, ಸ್ಥಳೀಯರನ್ನ ಜೊತೆಗೂಡಿಸಿಕೊಂಡು ದೀಪಾವಳಿ ಸಂಭ್ರಮವನ್ನು ಕುಟುಂಬ ಸಮೇತವಾಗಿ ಆಚರಿಸುವ ನಿಟ್ಟಿನಲ್ಲಿ ಕಳೆದ 5 ವರ್ಷಗಳಿಂದ ವೈವಿಧ್ಯಮಯವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಸಾಂಪ್ರದಾಯಿಕವಾಗಿ ಭಜನಾ ಸ್ಪರ್ಧೆ, ಗೂಡು ದೀಪ ಸ್ಪರ್ಧೆ, ಗೋಪೂಜೆ, ಆಹಾರ ಮೇಳ, ದೀಪಾವಳಿ ನೈಟ್ಸ್ ಮತ್ತಿತರ ಕಾರ್ಯಕ್ರಮಗಳು ಕರಾವಳಿ ಸೇವಾ ಪ್ರತಿಷ್ಠಾನದ ಯುವಕರ ಪರಿಶ್ರಮದಿಂದ ಯಶಸ್ವಿಯಾಗಿ ನಡೆದುಕೊಂಡು ಬರುತ್ತಿದೆ ಎಂದು ಹೇಳಿದರು. ಕರಾವಳಿ ಸೇವಾ ಪ್ರತಿಷ್ಠಾನದ ವತಿಯಿಂದ ಈ ಒಂದು ಹಬ್ಬವನ್ನ ವಿನೂತನವಾಗಿ ಆಚರಣೆ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು 2ನೇ ವರ್ಷ ಹಮ್ಮಿಕೊಂಡಿದ್ದೇವೆ. 5 ವರ್ಷಗಳಿಂದ ಬೇರೆ ಬೇರೆ ರೀತಿಯಾದ ಕಾರ್ಯಕ್ರಮ, ಅದು ಮೊದಲು ನಾವು ಯುವ ಮೋರ್ಚಾದ ವತಿಯಿಂದ ಸಹ ಮಾಡಿದ್ದುಂಟು. ಭಜನಾ ಕೀರ್ತನೆ ಕಾರ್ಯಕ್ರಮ, ಕುಣಿತ ಭಜನೆ ಸ್ಪರ್ಧೆ, ತುಳು ಲಿಪಿ ಕಲಿಕೆಯ ಒಂದು ವ್ಯವಸ್ಥೆ, ಗೂಡುದೀಪ ಕಟ್ಟುವಂತ ಸ್ಪರ್ಧೆ, ಈ ರೀತಿಯ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಮುಖ್ಯ ಉದ್ದೇಶವಾಗಿ ಇದರಲ್ಲಿ ಅಭಿವೃದ್ಧಿ ಅಂತ ಹೇಳಿದ್ರೆ ರಸ್ತೆ, ತೋಡು, ಚರಂಡಿ ಅದೆಲ್ಲ ನಮ್ಮ ಕಮಿಟ್ಮೆಂಟ್, ನಂದು ಮತ್ತು ಚುನಾಯಿತ ಜನಪ್ರತಿನಿಧಿಗಳಾದ ನಮ್ಮ ಸಂಸದರಿರ್ಬೋದು, ಕಾರ್ಪೊರೇಟರ್ಸ್ ಇರ್ಬೋದು, ನಮ್ಮ ಕಮಿಟ್ಮೆಂಟ್ ಇದ್ದೇ ಇರ್ತದೆ. ಡೆವಲಪ್ಮೆಂಟ್ ಈಸ್ ಅವರ್ ಕಮಿಟ್ಮೆಂಟ್, ನಾವು ಮಾಡಲೇಬೇಕು. ಅದೇನೋ ದೊಡ್ಡ ವಿಷಯ ಅಲ್ಲ, ನಾವು ಮಾಡಬೇಕಾದ ಕರ್ತವ್ಯನ ನಾವು ಮಾಡ್ತಾ ಇದ್ದೇವೆ. ಡೆವಲಪ್ಮೆಂಟ್ ಮಾಡ್ತಾ ಖಾಲಿ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಅಲ್ಲ, ಅದರೊಂದಿಗೆ ಈ ಮಣ್ಣಿನ ಸಂಸ್ಕೃತಿಯನ್ನ ಉಳಿಸಿಕೊಂಡು ಈ ಮಣ್ಣಿನ ಸಂಸ್ಕಾರವನ್ನ ಬೆಳೆಸುವಂತ ಪ್ರಯತ್ನ ಸಹ ಮಾಡುವುದೇ ಡೆವಲಪ್ಮೆಂಟ್ ಒಂದು ಭಾಗ. ಹಾಗಾಗಿ ಆ ದೃಷ್ಟಿಕೋನದಿಂದ ನಾವು ಎಲ್ಲಾ ಕಡೆ ನೋಡ್ತಾನೆ ಇರ್ತೇವೆ. ಎಲ್ಲೋ ಒಂದ್ ಕಡೆ ನಮ್ಮ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಹಿಂದೆ ಮುಂದೆ ನೋಡುವಂಥದ್ದು, ಎಲ್ಲೋ ಒಂದ್ ಕಡೆ ಯಾರಿಗೂ ಬೇಜಾರಾಗ್ತದೆ, ಪಟಾಕಿ ಹುಟ್ಟಿಸಿದ್ರೆ ಓಝೋನ್ ಲೇಯರ್ ಖಾಲಿ ಆಗ್ತದೆ. ಈ ರೀತಿಯ ಅಲ್ಲಸಲ್ಲದ ವ್ಯವಸ್ಥೆಗಳು ನಮ್ಮ ಎಲ್ಲ ಹಬ್ಬ ಹರಿದಿನಗಳ ಬರುವ ಮುಂಚೆ ಈ ರೀತಿಯ ಮಾತುಗಳು ಬರುವುದುಂಟು. ಹಾಗಾಗಿ ಈ ರೀತಿಯ ಹಬ್ಬಗಳನ್ನ ದೊಡ್ಡ ರೀತಿಯಲ್ಲಿ ಎಲ್ಲರೂ ಆಚರಣೆ ಮಾಡಬೇಕು. ಈ ಫುಡ್ ಫೆಸ್ಟ್ ಅನ್ನೋದು ಬೇರೆ ಸಮಯದಲ್ಲಿ ಸಹ ಮಾಡ್ಲಿಕ್ಕೆ ಆಗ್ತದೆ, ದೀಪಾವಳಿಯ ಸಮಯದಲ್ಲೇ ಮಾಡ್ಬೇಕಂತಿಲ್ಲ, ಜನ ಖಂಡಿತ ಬರ್ತಾರೆ ಅದಕ್ಕೆ. ಆದ್ರೆ ದೀಪಾವಳಿಯ ಸಮಯದಲ್ಲಿ ಮಾಡಿದಾಗ ಆ ಒಂದು ಸಂಭ್ರಮದ ವ್ಯವಸ್ಥೆ ಇರುವಂತ ಸಂದರ್ಭದಲ್ಲಿ ನಾವು ಮಾಡಬೇಕು. ಜನರು ಸಂತೋಷದಿಂದ ಹೊರಗೆ ಬಂದು ಇದನ್ನು ಆಚರಣೆ ಮಾಡಬೇಕೆಂಬ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ. ಕರಾವಳಿ ಸೇವಾ ಪ್ರತಿಷ್ಠಾನದ ವತಿಯಿಂದ ಕೆಲವು ಈ ರೀತಿಯ ಕಾರ್ಯಕ್ರಮಗಳೊಂದಿಗೆ ಬೇರೆ ರೀತಿಯ ಸಮಾಜಮುಖಿ ಚಟುವಟಿಕೆಗಳನ್ನು ಸಹ ನಡೆಸಬೇಕು ಅನ್ನುವಂತ ವ್ಯವಸ್ಥೆಯನ್ನು ಸಹ ನಾವು ಮಾಡಿರ್ತೇವೆ. ಇವಾಗಲೇ ಹಲವಾರು ಕೆಲವರಿಗೆ ಯಾರಿಗೆ ರೋಗಿಗಳಿದ್ದಾರೆ, ಕೆಲವರಿಗೆಲ್ಲ ಸಹಾಯ ಮಾಡುವಂತ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ಲಂಚುಲಾಲ್, ಭರತ್ ರಾಜ್ ಕೃಷ್ಣಾಪುರ, ತಿಲಕ್ ರಾಜ್ ಕೃಷ್ಣಾಪುರ, ಮಹಾಬಲ ಪೂಜಾರಿ ಕಡಂಬೋಡಿ, ಕರಾವಳಿ ಸೇವಾ ಪ್ರತಿಷ್ಠಾನದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿ ಈ ಬಾರಿ ಈ ಸರ್ತಿ ನಮಗೆ ಮಾತ್ರ ವಿಶೇಷವಾದ ಕರೆಯನ್ನು ಕೊಡ್ತೇವೆ. ನಮ್ಮ ದೇಶವನ್ನು ವಿಕಸಿತ ಭಾರತದ ಕಡೆ 2047 ಕೋಡುವ ಆತ್ಮನಿರ್ಭರತೆಯನ್ನು ಸಾಧಿಸುವಂತ ಪಾತ್ರವನ್ನು ನಾವು ಬಂದೇವೆ. ಆ ಆತ್ಮನಿರ್ಭರತೆಯನ್ನು ಸಾಧನೆ ಕೊಡಲ್ಲ, ಈ ದೀಪಾವಳಿಯ ಸಂದರ್ಭದಲ್ಲಿ ನಾವು ಮಾತ್ರ ಸಂಕಲ್ಪವನ್ನು ಕೊಡು, ನಾವು ಪ್ರತಿಯೊಂದು ಜೊತೆಯನ್ನು ವಸ್ತು ಸ್ವದೇಶಿ ಅವರು ನಮ್ಮ ಸ್ವದೇಶಿ ಉತ್ಪಾದನೆ ಮಾಡುವ ಶಕ್ತಿಯನ್ನು ನಮ್ಮ ಪ್ರತಿಮಾನ ಕೊಡುವಂತ ಪಾತ್ರ ನಾವು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಖ್ಯಾತ ಗಾಯಕರುಗಳಿಂದ ರಸಸಂಜೆ ವೈವಿಧ್ಯಮಯ ಡಾನ್ಸ್ ವೀಕ್ಷಕರನ್ನ ಮನರಂಜಿಸಿತು.
ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.